ಖಾದಿ ಕರವಸ್ತ್ರ ಮತ್ತು ಖಾದಿ ಟವಲ್ ಇಲ್ಲಿ ದೊರೀತದೆ ಅಂತ ಹೇಳಿದ್ದಾರೆ. ಸರ್ ನಮಸ್ತೆ. ಹಾಂ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಹೇಳಿ ಸರ್, ಇದು ಖಾದಿಯ ಒಂದು ಏನು ವಿಶೇಷತೆ? ಹಾಂ ಮೇಡಮ್, ನಮ್ಮದು ಖಾದಿ ಅಂತ ಹೇಳಿದರೆ ಕೈಮಗ್ಗದ ಬಟ್ಟೆಗಳು, ಖಾದಿ ಕೈಮಗ್ಗದ ಬಟ್ಟೆಗಳು. ಇದರದ್ದು ವಿಶೇಷ ಹೇಳಿದರೆ ಮೊದಲನೇದು ಹತ್ತಿಯಿಂದ ನೇರ ನೂಲು ರೆಡಿ ಮಾಡಿ, ನೂಲಿಗೆ ನಾವು ಬಣ್ಣ ಹಾಕಿ ಆ ಬಣ್ಣದಿಂದ ಸೀದಾ ನೇಯ್ಗೆ ಮಾಡಿ ಬಟ್ಟೆ ರೆಡಿ ಮಾಡಿಬಿಟ್ಟು ಅದರಿಂದ ನಿಮಗೆ ಹಲವಾರು ರೀತಿಯದು ಸೀದಾ ನಮ್ಮಲ್ಲಿ ಶುರುವಾಗ್ತಕ್ಕಂಥದ್ದು ಕರವಸ್ತ್ರದಿಂದ ಶುರು ಆದರೆ ಕೌದಿವರೆಗೂ ಉಂಟು. ಕರವಸ್ತ್ರದಿಂದ ಶುರುವಾಗಿ ಕೌದಿವರೆಗೆ ಉಂಟು. ಸೀದಾ ನಿಮಗೆ ಶರ್ಟ್ ಇದೆ, ಜುಬ್ಬ ಇದೆ, ಕುರ್ತಾ ಇದೆ. ಇವತ್ತಿನ ಜನ್ರೇಷನ್ನು ಇಷ್ಟಪಡುವ ಹಾಗೆ ಸೀದಾ ಬೇಕಾದ ಹಾಗೆ ನೀವು ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ. ಹೆಣ್ಮಕ್ಳು ಇಷ್ಟಪಡುವಂಥ ಕುರ್ತೀಸ್ ಆಗಿರ್ಬೋದು, ಗಂಡು ಮಕ್ಕಳು ಇಷ್ಟಪಡುವಂಥ ಶರ್ಟು, ಶಾರ್ಟ್ ಲೆಂತ್ ಕುರ್ತಾಸು, ಜುಬ್ಬಗಳು ಇವೆಲ್ಲ ಮಾಡಿದ್ದೇವೆ ಸೀದಾ. ಆಮೇಲೆ ಡೇ ಆಫ್ಟರ್ ಡೇ ಇವತ್ತಿನ ಜನ್ರೇಷನ್ ಇಷ್ಟಪಡುವಂಥ ಕಾಲೇಜ್ ಮಕ್ಕಳಿಗೋಸ್ಕರವಾಗಿ ಸೀದಾ ಈ ರೀತಿ ಎಲ್ಲ ಶಾರ್ಟ್ ಲೆಂತ್ ಕುರ್ತೀಸ್ಗಳೆಲ್ಲ ಮಾಡಿದ್ದೇವೆ ಸೀದಾ. ಇದನ್ನು ಜೀನ್ಸ್ ಮೇಲೆಲ್ಲ ವೇರ್ ಮಾಡಲಿಕ್ಕೆಲ್ಲ ಇಷ್ಟಪಡ್ತಾರೆ ಸೀದಾ. ಜೊತೆಗೆ ಸೀದಾ ಕೈಮಗ್ಗಕ್ಕೆ ಇವತ್ತಿನ ದಿವಸ ಸಾಧ್ಯ ಆದಷ್ಟು ಒಂದು ದೇಶೀಯವಾಗಿ ಪ್ರೋತ್ಸಾಹ ಸಿಗಲಿ ಅನ್ನೋ ಉದ್ದೇಶಕ್ಕಾಗಿ ಇವತ್ತಿನ ಜನ್ರೇಷನ್ ಏನು ಅಪ್ಡೇಟ್ ಇಷ್ಟಪಡ್ತಾ ಇದೆ ಸೀದಾ ಸಾಧ್ಯ ಆದಷ್ಟು ಅದನ್ನು ಮಾಡಿಫೈ ಮಾಡಿಬಿಟ್ಟು ಅದೇ ರೀತಿ ಒಳಗೆ ನೋಡಿ ಸೀದಾ ನಿಮಗೆ ಕಲಂಕಾರಿ ಪ್ಯಾಟ್ರನ್ ಆಗಿರ್ಬೋದು. ಈ ಕಲಂಕಾರಿ ಪ್ಯಾಟ್ರನ್ ಅಂತಕ್ಕಂಥದ್ದು ಸೀದಾ ಬಟ್ಟೆಯನ್ನು ನೇಯ್ಗೆ ಮಾಡಿಬಿಟ್ಟು ಆ ನಂತರದಲ್ಲಿ ಕೈಯಲ್ಲಿ ಬ್ಲಾಕ್ ಪ್ರಿಂಟ್ ಮಾಡುವಂಥದ್ದು. ಇದೆಲ್ಲ ಏನು ನೋಡ್ತಾ ಇದ್ದೀರಿ, ಇದೆಲ್ಲ ಬ್ಲಾಕ್ ಪ್ರಿಂಟ್ ಮಾಡುವಂಥದ್ದು. ಆ ನಂತರದಲ್ಲಿ ನೀವು ಇಲ್ಲಿ ನೋಡುವಂಥ ಇದೆಲ್ಲ ಡಿಸೈನು ಕೂಡ ಇದು ಯಾವುದು ಕೂಡ ಮಿಷನ್ನಲ್ಲಿ ಪ್ರಿಂಟ್ ಹಾಕುವಂಥದ್ದಲ್ಲ, ಎಲ್ಲ ಕೈಯಿಂದಲೇ ನೇಯ್ದಿರುವಂಥದ್ದು, ನೇಯ್ಗೆಯಲ್ಲಿ ರೆಡಿ ಮಾಡುವಂಥದ್ದು, ಇವೆಲ್ಲ ನೇಯ್ದು ಮಾಡಿರುವಂಥ. ಅದು ಕೂಡ ಈಗಿನ ಟ್ರೆಂಡ್ಗೆ ಬೇಕಾದ ಹಾಗೆ ನೀವು ಮಾಡ್ತಾ ಇದ್ದೀರಾ. ಸೊ ನೀವು ಕೃಷಿ ಸಿರಿಯಲ್ಲಿ ನೋಡ್ತಕ್ಕಂಥ ಆ ಕೃಷಿಕರು ಮಾಡುವ ಗದ್ದೆಯ ಕೃಷಿ, ನಮ್ಮ ಈ ನೇಕಾರರು ಮಾಡ್ತಕ್ಕಂಥ 4 ಗೋಡೆ ಮಧ್ಯೆಯ ಈ ಕೃಷಿ ಸೀದಾ ಎರಡು ಸರಿ ಸಮಾನಾಂತರದಲ್ಲಿ ಹೋಲಿಕೆ ಮಾಡುವಾಗ ಹತ್ತಿರದಲ್ಲೇ ಸೀದಾ ಸಿಗುವಂಥದ್ದು ನಿಮಗೆ. ಒಂದು ಲೆಕ್ಕದಲ್ಲೇ ನಾವು ಕೂಡ ಕೃಷಿಕರೇ, ನಾವು ಹತ್ತಿನೇ ನಂಬ್ಕೊಂಡಿರುವಂಥವ್ರು ಸೀದಾ. ಎರಡನೇದಾಗಿ ಇದಕ್ಕೆ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಬಣ್ಣಗಳನ್ನು ನಾವು ಯೂಸ್ ಮಾಡಲ್ಲ. ಇದಕ್ಕೆ ನಾವು ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಬಣ್ಣಗಳನ್ನು ಯೂಸ್ ಮಾಡಲ್ಲ. ಕಾರಣ ಏನು ಅಂತ ಹೇಳಿದರೆ ಸೀದಾ ಇದಕ್ಕೆ ನ್ಯಾಚುರಲ್ ಬಣ್ಣ, ಅಡಿಕೆಯಲ್ಲಿ ಹಾಕ್ತಕ್ಕಂಥದ್ದೇ ನ್ಯಾಚುರಲ್ ಬಣ್ಣಗಳನ್ನು ನಾವು ಮಾಡುವಂಥದ್ದು. ಆಮೇಲೆ ಇದಕ್ಕೆ ಯೂಸ್ ಮಾಡಿರೋ ಬಟನ್ಗಳು ಕೂಡ ಸೀದಾ ನ್ಯಾಚುರಲ್ ಆಗಿ ಸಿಗ್ತಕ್ಕಂಥ ಸೀದಾ ನಿಮ್ಮ ನಿತ್ಯ ಯೂಸ್ ಮಾಡಿ ಬಿಡ್ತಕ್ಕಂಥ ಸೀದಾ ಏನು ನೀವು ಕಾಯಿ ತೆಂಗಿನಕಾಯಿಯ ಚಿಪ್ಪಿನಿಂದ ಮಾಡುವಂಥದ್ದು. ಇದು ತೆಂಗಿನಕಾಯಿ ಚಿಪ್ಪಿನಿಂದ ಮಾಡುವಂಥ ನ್ಯಾಚುರಲ್ ಅಲ್ಲ ಸರ್. ಇದಕ್ಕೀಗ ತುಂಬ ಟೈಮ್ ತಗೊಳ್ತದಲ್ಲ, ಎಷ್ಟು ಕೆಲಸ ಇದೆ. ಏನು ಅಂದರೆ ಸೀದಾ ಟೈಮ್ ತೊಗೊಂಡ್ರು ಕೂಡ 10 ಜನರಿಗೆ ಕೆಲಸ ಸಿಗುತ್ತೆ. ನಾವು ಇದು ನ್ಯಾಚುರಲ್ ಬಣ್ಣ ಹಾಕೋದ್ರಿಂದ ಅಡಿಕೆಗೆ ಸೀದಾ ಬೆಲೆ ಬರ್ತದೆ. ಅಡಿಕೆಗೆ ಅದು ರೂಪಾಂತರವಾಗಿ ಸೀದಾ ಅವರಿಗೆ ಇನ್ನೊಂದು ಉಪಯೋಗ ಆಗ್ತದೆ. ಬೆಳೆಗಾರಿಗೂ ಕೃಷಿ ಆಯಿತು, ಅದರ ಜೊತೆಗೆ ನಮಗೆ ವಸ್ತ್ರದಲ್ಲಿ ಯಾವುದೇ ರೀತಿಯ ಈ ಆರ್ಟಿಫಿಷಿಯಲ್ ಕಲರ್ಗಳು ಇಲ್ಲದೆ ಇರುವಾಗೆ ನ್ಯಾಚುರಲ್ ಕಲರ್ ಕೊಡಲಿಕ್ಕೆ ಅವಕಾಶ ಆಗ್ತದೆ. ಸರ್ ಈಗ ಲೇಬರ್ ಚಾರ್ಜ್ ಎಲ್ಲ ನೋಡುವಾಗ ನಿಮಗೆ ಪ್ರೈಸ್ ಜಾಸ್ತಿ ಹಾಕಬೇಕಾಗುತ್ತಲ್ಲ ಸರ್, ಎಷ್ಟು ಹಾಕಿದ್ರೆ ಆಗುತ್ತೆ? ಅದಕ್ಕೋಸ್ಕರನೇ ನೇರ ನಾವು ಬರುವಂಥದ್ದು. ಪ್ರೈಸ್ ಜಾಸ್ತಿ ಯಾವಾಗ ಆಗ್ತದೆ ಹೇಳಿದರೆ, ನಮ್ಮಿಂದ ಒಬ್ಬ ವ್ಯಕ್ತಿ ಕೊಂಡೋಗಿ ಅವರು ಲಾಭ ಇಟ್ಟು ಮತ್ತು 3ನೇ ವ್ಯಕ್ತಿ ಕೊಡುವಾಗ ಕೈಯಿಂದ ಕೈ ಬದಲಾಗುವಾಗ ಸೀದಾ ಬೆಲೆ ಜಾಸ್ತಿ ಆಗುತ್ತೆ. ಅದು ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಸಾಧ್ಯ ಆದಷ್ಟು ನೇಕಾರ ನಾವೇ ಬರ್ತಾಯಿದ್ದೀವಿ. ನೇಕಾರ ನಾವೇ ಬರೋದ್ರಿಂದ ಮುಖ್ಯವಾಗಿ ಗಿರಾಕಿ ಕೊಳ್ಳುವವರಿಗೆ 4 ರೀತಿಯಲ್ಲಿ ಉಪಯೋಗ. ಮೊದಲನೇದು, ಹೊಸದು ಏನು ಪ್ರೊಡಕ್ಷನ್ ಆಗಿರ್ತದೆ ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ನ್ಯಾಚುರಲ್ ಕಲರ್ ಯೂಸ್ ಮಾಡಿ, ನ್ಯಾಚುರಲ್ ಸಾಧ್ಯ ಆದಷ್ಟು ಸೀದಾ ಬಟನ್ಸ್ ಆಗಿರ್ಬೋದು, ಇದಕ್ಕೆ ಯೂಸ್ ಮಾಡೋ ನೂಲಾಗಿರ್ಬೋದು, ಪ್ರತಿಯೊಂದು ನ್ಯಾಚುರಲಾಗಿ ಕೊಡ್ತೀವಿ. ಆಮೇಲೆ ಮಧ್ಯವರ್ತಿಗಳು ಇಲ್ತಾ ಇರ್ತಕ್ಕಂಥ ನೇರ ಹಣ ನೇರವಾಗಿ ಅವ್ರಿಗೆ ಸಿಗತ್ತೆ. ಈಗ ಹೇಗೆ ಅಂತ ಹೇಳಿದರೆ, ತರಕಾರಿ ಬೆಳೆದು ಅದು ನೇರವಾಗಿ ಮಾಮ್ಕೋಸಿಗೆ ಹೋಗಿ ಮಾಮ್ಕೋಸಿಂದ ಮನೆಗೆ ಬರುವಾಗ 2-3 ಕೈ ಚೇಂಜ್ ಆಗುತ್ತೆ. ನಿಮಗೆ ಬೆಳೆ ಅದೇ ನಿಮ್ಮ ಏನು ನಿಮ್ಮ ಒಂದು ಪ್ರೊಡಕ್ಷನ್ಗೆ ನೀವೇ ಕರೆಕ್ಟ್ ಆದಂಥ ಬೆಲೆಯನ್ನು ನೀವು ಹುಡ್ಕೊಳ್ತಾ ಇದ್ದೀರಾ, ಅದನ್ನು ನೀವು ಪಡ್ಕೊಳ್ತಾ ಇದ್ದೀರಾ, ನೀವೇ ಮಾರ್ಕೆಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಈ ಒಂದು ಸ್ಟಾಲಿಗೆ ಆದಷ್ಟು ಜನ ಬರಲಿ, ಈ ಒಂದು ಖಾದಿ ಬಟ್ಟೆಗೆ ಒಂದಷ್ಟು ಜನ ಬಂದು ಪರ್ಚೇಸ್ ಮಾಡಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಕೃಷಿ ಮೇಳದಲ್ಲಿ ಇನ್ನಷ್ಟು ಫುಡ್ ಪ್ರಾಡಕ್ಟ್ಸ್ಗಳಿದ್ದಾವೆ. ನಾವು ಏನು ಬೇರೆ ಬೇರೆ ರೀತಿಯಾದಂತಹ ಬೀಜಗಳನ್ನು ನೋಡ್ಬೋದು, ಅದು ಕೂಡ ರೋಸ್ಟೆಡ್ ಸೀಡ್ಸ್ಗಳನ್ನು ನೋಡ್ಬೋದು, ಫ್ಲಾಕ್ಸ್ ಸೀಡ್ಸ್ಗಳು. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ನಿಮ್ಮ ಒಂದು ಸ್ಟಾಲ್ನ ಸ್ಪೆಷಾಲಿಟಿ ಏನು ಮ್ಯಾಮ್? ನಮ್ಮದು ಫ್ಲಾಕ್ಸ್ ಸೀಡ್ಸ್ ಇದೆ ಮೇಡಮ್, ರೋಸ್ಟೆಡ್ ಫ್ಲಾಕ್ಸ್ ಸೀಡ್ಸ್ ಇದೆ. ಕೊಲೆಸ್ಟ್ರಾಲು, ಡೈಜೆಷನ್ಗೆ, ಗ್ಯಾಸ್ಟ್ರಿಕ್, ಅಸಿಡಿಟಿ ಮತ್ತು ವೆಯ್ಟ್ ಲಾಸಿಗೆ, BP ಶುಗರಿಗೆಲ್ಲ ಯೂಸ್ ಮಾಡುವಂಥದ್ದು. ಮತ್ತು ಚಿಯಾ ಸೀಡ್ಸ್ ಇದೆ ಮ್ಯಾಮ್, ಬಾಡಿ ಎಕ್ಸೆಸ್ ಆಫ್ ಹೀಟ್ ಮತ್ತು ಕಂಟ್ರೋಲ್ ಮಾಡ್ತದೆ, ವೆಯ್ಟ್ ಲಾಸ್ ಮಾಡ್ತದೆ, BP ಶುಗರಿಗೆಲ್ಲ ಒಳ್ಳೇದು ಮ್ಯಾಮ್. ಮತ್ತು ರಾಗಿ ಇದೆ, ನಮ್ಮದು ಸ್ಪೆಷಲ್ ಅಂದರೆ ರಾಗಿ ಮ್ಯಾಮ್. ಏನಿದು ಮ್ಯಾಮ್? ರಾಗಿ ಮ್ಯಾಮ್, ರಾಗಿಯಿಂದ ಮಾಡಿರೋ ಫ್ರೈಯಮ್ಸ್, ಅಂದರೆ ಹೊರಗಡೆ ಕೆಮಿಕಲ್ಲು ಕಲರ್ಸ್ ಮಿಕ್ಸ್ ಮಾಡಿರೋದೆಲ್ಲ ಸಿಗುತ್ತೆ, ಮಕ್ಕಳೆಲ್ಲ ತಿಂತಾರೆ. ಸೊ ಅದು ಆರೋಗ್ಯಕ್ಕೆ ಎಫೆಕ್ಟ್ ಕೊಡುತ್ತೆ. ಇದು ನಿಮಗೆ ರಾಗಿಯಿಂದ ಸ್ಪೆಷಲಿ ಮಾಡಿರೋದು. ಮತ್ತು BP ಶುಗರ್ ಇರೋದು ತಿನ್ಬೋದು, ನಾರ್ಮಲಾಗಿ ಮಕ್ಕಳು ಕೂಡ ತಿನ್ಬೋದು. ಕುರ್ಕುರೆ ಬದಲಾಗಿ ನೀವು ರಾಗಿ ಕೊಡಿ ಮಕ್ಕಳಿಗೆ, ಒಳ್ಳೆ ಅಭ್ಯಾಸ ಮಾಡಿಸಿ. ನಾವೀಗ ಇದು ಕೃಷಿ ಮೇಳದಲ್ಲಿ ಹೇಗುಂಟು ರೆಸ್ಪಾನ್ಸ್? ತಗೋತಾ ಇದ್ದಾರೆ ರಾಗಿಯದ್ದು? ತಗೋತಾ ಇದ್ದಾರಾ? ಓಕೆ ಮೇಡಮ್, ಹೇಗಿದೆ ಮ್ಯಾಮ್? ಚೆನ್ನಾಗಿದೆ.
ತಗೊಂಡ್ರಾ? ಎಲ್ಲ ತಗೊಂಡೆ, ಪರ್ಚೇಸ್ ಮಾಡಿದೆ. ಭಾರಿ ಖುಷಿ ಆಗ್ತಾ ಉಂಟು. ಎಲ್ಲ ಕಡೆ ನೋಡಿ, ಎಲ್ಲ ಕಡೆ ಒಳ್ಳೆ ಹೆಲ್ದಿ ಉಂಟು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಎಸ್, ನೋಡ್ತಾ ಇದ್ದೀರಾ ಎಲ್ಲ ರಾಗಿ ಐಟಮ್ಗಳಿದು. ಈಗ ಹೆಲ್ತ್ ಕಾನ್ಷಿಯಸ್ ಆಗಿರೋದ್ರಿಂದ ಇದು ಕೂಡ ಇಲ್ಲಿ ಕೂಡ ಇದೆ ರಾಗಿ ಐಟಮ್. ನಾನು ತಿಂತಾ ಇದ್ದೇನೆ. ಸೊ ಇಲ್ಲಿ ನೋಡ್ಬೋದು. ಇದೆಂತ ಸರ್? ಇದು ಈರುಳ್ಳಿ, ಇದು ಗಾರ್ಲಿಕ್ಕು, ಇದು ರೆಡ್ ಚಿಲ್ಲಿ, ಇದು ಗ್ರೀನ್ ಚಿಲ್ಲಿ, ಇದು ಆನಿಯನ್. ಸೊ ಓಕೆ, ವೆರೈಟಿ ಎಲ್ಲ ಇದೆ. ಎಸ್, ಇಷ್ಟೆಲ್ಲ ವೆರೈಟಿ ಒಂದು ಶಾಪಲ್ಲಿ ನೋಡಿದ್ವಿ. ಇನ್ನು ನೆಕ್ಸ್ಟ್ ಈ ಕಡೆ ಬರೋದಿದ್ರೆ ಇಲ್ಲಿ LED ಬಲ್ಬ್ಗಳು. ಸೊ ಇಲ್ಲಿ ನೋಡ್ಬೋದು. ಸರ್ ಹೇಗುಂಟು ಸರ್? ಒಳ್ಳೆದುಂಟು. ಒಳ್ಳೆದುಂಟು. ಕಡಿಮೆ ಉಂಟು ಪ್ರೈಸ್? ಎಷ್ಟಿದೆ? ಅವರೇ ಮಾತಾಡ್ತಾರೆ. ಸರ್ ಎಕ್ಸ್ಪ್ಲೈನ್ ಮಾಡಿ ಸರ್, ನಿಮ್ಮ ಶಾಪ್ ಏನು ವಿಶೇಷತೆಗಳು, ಸ್ಪೆಷಲ್ ಏನಿದೆ ಇದರಲ್ಲಿ? ಆಫರ್ ಇದೆ ಮ್ಯಾಮ್. ಇದರಲ್ಲಿ ಸ್ಪೆಷಲ್ ಆಫರ್ LED ಬರೀ 499 ಇದೆ. ಇಲ್ಲಿ ಆಫರ್ಗೋಸ್ಕರ 200 ಫಾರ್ ಫೀಸ್ 200 ಕೊಡ್ತಾ ಇದ್ದೀವಿ. 200 ಕೊಟ್ಟು ಒಂದು ತೆಗೆದರೆ ಅದ್ರ ಜೊತೆಗೆ ಮತ್ತೊಂದು ಗ್ಯಾರಂಟಿಗೋಸ್ಕರ ಮತ್ತೊಂದು ಫ್ರೀ ಕೊಡ್ತಾ ಇದ್ದೀವಿ. ಸ್ಪೆಷಲ್ ಆಫರ್ ಇದೆ ಮೇಡಮ್. ತುಂಬ ಆಫರ್ ಉಂಟು. ಆಫರಲ್ಲಿ ಬರ್ತಾರೆ ಎಲ್ಲ ಕಡೆಗೂ. ಪ್ರತಿ ಎಕ್ಸಿಬಿಷನ್ ಇದೆಯೋ ಅಂತಲ್ಲ, ಎಲ್ಲ ಕಡೆಗೆ ಎಕ್ಸಿಬಿಷನ್ ಮಾಡ್ತೀವಿ. ಆಫರ್ ಇಲ್ದಗೋಸ್ಕರ ಎಲ್ಲ ಕಡೆಗೂ ಆಗುತ್ತೆ ಸರ್. ಸ್ಪೆಷಲ್ ಅಂದರೆ LED ಟಾರ್ಚ್ ಮ್ಯಾಮ್. ಇದು LED ರೀಚಾರ್ಜಬಲ್ ಬಲ್ಬ್ ಇದೆ ಮ್ಯಾಮ್. ಸ್ಪೆಷಲ್ ಐಟಮ್ ಅದೇ ಆಫರಲ್ಲಿ ಸಿಗ್ತಾ ಇರೋದು ಅದೇ ಮ್ಯಾಮ್. 499 ಇದೆ. ಈ ಆಫರ್ ರೇಟಲ್ಲಿ 200 ಕೊಡ್ತಾ ಇದ್ದೀವಿ. 200 ಕೊಟ್ಟು ಒಂದು ಪೀಸ್ ತೆಗೆದ್ರೆ ಗ್ಯಾರಂಟಿಗೋಸ್ಕರ ಮತ್ತೊಂದು ಪೀಸ್ ಫ್ರೀ ಕೊಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಮಕ್ಕಳೆಲ್ಲ ಪೆನ್ ಎಲ್ಲ ನೋಡ್ತಾ ಇದ್ದಾರೆ, ಡಿಸೈನ್. ಹಾಯ್, ಹೇಗುಂಟು? ಕೃಷಿಮೇಳ ಚಂದ. ಎಂತ ಚಂದ ಉಂಟು ಪೆನ್ನ? BTS ಪೆನ್ ಎಲ್ಲ ಉಂಟು. BTS ಪೆನ್ನ ಎಲ್ಲ BTS. ಬೇರೆ ಏನಿದೆ ಇಷ್ಟ ಆಗುವಂಥದ್ದು? ಪೆನ್ ಇದೆ. ಪೆನ್ನೆಯಾ? ಡಿಸೈನಲ್ಲಿ ಇದೆಯಾ? ಓಕೆ. ಮ್ಯಾಜಿಕ್ ಬ್ಲೂ ಪೆನ್ ಅಂತ ಹೇಳಿ ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂದರೆ, ಮನೇಲಿರುವಂಥದ್ದು ಯಾವುದೇ ರೀತಿ ಒಂದು ಸಾಧಾರಣವಂಥ ಸ್ಕೆಚ್ ಪೆನ್ನು. ಈ ಸಾಧಾರಣವಾದ ಸ್ಕೆಚ್ ಪೆನ್ನನ್ನು ತೊಗೊಂಡು ಈ ರೀತಿ ಇಟ್ಕೊಂಡಿದ್ರೆ ಹಿಂಭಾಗ ಬಂದಿರುತ್ತೆ. ಓಪನ್ ಮಾಡುವಂಥ ಯಾವುದೇ ರೀತಿ ಅವಶ್ಯಕತೆಗಳು ಬೀಳಲ್ಲ. ಯಾವ ರೀತಿ ನಾರ್ಮಲ್ ಸ್ಕೆಚ್ ಪೆನ್ ಆ ರೀತಿ ನಾರ್ಮಲ್ ಸ್ಕೆಚ್ ಪೆನ್ನ ತೊಗೊಂಡು ಈ ರೀತಿ ಇಟ್ಟು ಕ್ಯಾಪ್ನ ಕ್ಲೋಸ್ ಮಾಡಿ, ನೀವು ಯಾವ ಶೇಪನ್ನು ಕ್ರಿಯೇಟ್ ಮಾಡ್ತೀರ ಶೇಪನ್ನು ನಾರ್ಮಲ್ಗೆ ಇಟ್ಟು ಬ್ಲೋ ಮಾಡಿದ್ರೆ ಆಯ್ತು. ಭಾಳ ಸಿಂಪಲ್. ಇದರ ರೀಡಿಂಗ್ ಬುಕ್ಕು, ರೈಟಿಂಗ್ ಬುಕ್, ಗ್ರೀಟಿಂಗ್ ಕಾರ್ಡ್, ಪೇಂಟಿಂಗ್, ಡ್ರಾಯಿಂಗ್, ಪ್ರಾಜೆಕ್ಟ್ ಎಲ್ಲದನ್ನು ಮಾಡ್ಬೋದು. ಆಮೇಲೆ ಸ್ಕೆಚ್ ಪೆನ್ಗಳು ಖಾಲಿ ಆಗೋದ್ರೆ ಮನೇಲಿರುವಂಥದ್ದು ಯಾವುದೇ ರೀತಿಯ ನಾರ್ಮಲ್ ಸ್ಕೆಚ್ ಪೆನ್ ಹಾಕಿ ಮಾಡಿದ್ರೂ ಆಗುತ್ತೆ. ಇಲ್ಲ, ಹಿಂಭಾಗ ಬಂದಿರುತ್ತೆ ನೋಡಿ, ಇದು ಹಿಂದ್ಗಡೆ ಕ್ಲೋಸ್ ಇರುತ್ತೆ, ಓಪನ್ ಮಾಡೋಗಿಲ್ಲ. ಹೌದಾ? ಫ್ರಂಟ್ ಕ್ಯಾಪ್ ಮಾತ್ರ ಓಪನ್ ಮಾಡಿ ಈ ರೀತಿ ಇಟ್ಕೊಂಡ ನಂತರ ಇದು ಹಿಂದ್ಗಡೆ ಬಂದಿದೆ. ಓಕೆ, ನಾವು ಓಪನ್ ಮಾಡಲ್ಲ, ಏನಿಲ್ಲ. ಇದನ್ನು ಕ್ಯಾಪ್ ಕ್ಲೋಸ್ ಮಾಡಿ ಯಾವುದೇ ಶೇಪ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಈ ಸ್ಟಾರ್ ಇದೆ ನೋಡಿ, ಬ್ಲೋ ಮಾಡಿದ್ರೆ ಆ ಸ್ಟಾರ್ ಶೇಪ್ನ ಸಹ ಕ್ರಿಯೇಟ್ ಮಾಡುತ್ತೆ. ಯಾವುದೇ ರೀತಿಯ ಸ್ಕೆಚ್ ಪೆನ್ನು ಪೆನ್ಗಳನ್ನ ಮಾಡ್ಬೋದು. ನೀವೇನಾದರೂ ಪರ್ಮನೆಂಟ್ ಮಾಡಬೇಕಂತ ಇದ್ದರೆ ಇದು ಮಾರ್ಕರ್ ಪೆನ್ ಬರುತ್ತೆ. OHB ಪರ್ಮನೆಂಟ್ ಮಾರ್ಕರ್ ಪೆನ್ ತೊಗೊಂಡು ಇದು ಸಹ ಬಂದಿರುತ್ತೆ. ಕ್ಯಾಪನ್ನು ಕ್ಲೋಸ್ ಮಾಡಿ ಯಾವ ಶೇಪನ್ನು ನಾವು ಮಾಡ್ತಾ ಇದೀವಿ ಅದೇ ಶೇಪನ್ನು ನೋಡಿ, ಇನ್ನೊಂದು ನೋಡಿ ಅದು ಸಹ ಪರ್ಮನೆಂಟ್ ಆಗುತ್ತೆ. ಯಾವುದೇ ರೀತಿಯ ಸ್ಕೆಚ್ ಪೆನ್ನು ಪೆನ್ಗಳ ಸಹ ನೀವು ಹಾಕಿ ಯೂಸ್ ಮಾಡ್ಬೋದು. ಹೌದು, 100 ರೂಪಾಯಿ ಇದು. 100 ರೂಪೀಸ್. ಹೌದು. ಇದು ಮುಗ್ದೋದ್ರೆ ಅದು ಮುಗಿದೋದ್ರೆ ಬೇರೆ ಯಾವುದೇ ರೀತಿಯ ನಾರ್ಮಲ್ ಸ್ಕೆಚ್ ಪೆನ್ ಹಾಕ್ಬೋದು, ಪರವಾಗಿಲ್ಲ. ಹಾಗಾದ್ರೆ ಹಾಕ್ಬೋದು. 3 ಪೆನ್ನು ಒಂದು ಡಿಸೈನ್ ಇದೆ. ಓಕೆ. ಎಲ್ಲಿ ಓಪನ್ ಮಾಡೋದಾ ಇದು? ಎಳ್ನೀರು ಓಪನ್ ಮಾಡೋದು ಹೇಳಿ ಸರ್. ಎಷ್ಟು? ವಿವರಣೆ ಮಾಡಿ. ಎಳ್ನೀರು ಓಪನ್ ಮಾಡೋದು ಯಾವ ರೀತಿ ವಿವರಣೆ ಅಂತ ಹೇಳಿ. ಎಳ್ನೀರು ನೋಡಿ, ಎಳ್ನೀರು ಯಾವ ರೀತಿ ಓಪನ್ ಕರೆಕ್ಟ್ ಆಗಿ ಹೇಳಿ. ಎಳ್ನೀರು ಇರುತ್ತೆ. ಎಳ್ನೀರನ್ನು ಜಸ್ಟ್ ಈ ರೀತಿ ಇದು ಮಾಡಬೇಕು, ಟ್ವಿಸ್ಟ್ ಮಾಡಬೇಕು ಲೆಫ್ಟ್ ರೈಟ್. ಡಸ್ಟ್ ಎಲ್ಲ ಇದರಲ್ಲಿ ಬರುತ್ತೆ. ಡಸ್ಟನ್ನು ಜಸ್ಟ್ ರಿಮೂವ್ ಮಾಡಬೇಕು. ಆಮೇಲೆ ತಿರ್ಗಾ ನೀವು ಎಲ್ಲಿ ಹೋಲ್ ಮಾಡಿರ್ತಿರಲ್ಲ ಅದೇ ಹೋಲಲ್ಲಿ ಹಾಕಿ ನೇರವಾಗಿ ಕುಡಿಬೋದು ಅಥವಾ ಗ್ಲಾಸ್ ಹಾಕೊಂಡು ಕುಡಿಬೋದು. ಇಲ್ಲಷ್ಟು ಅಂತ ಯಾವುದೇ ರೀತಿ ಇದಿಲ್ಲ. ಹೌದು, ಗಂಜಿ ತೆಗಿಬೇಕಂದ್ರೆ ಒಟ್ಟಿಗೆ 2 ಹೋಲ್ ಮಾಡಬೇಕು. 3 ಹೋಲುಗಳನ್ನ ಮಾಡಿ ಸ್ಟೀಲ್ ಸ್ಪೂನಿಂದ ಗಂಜಿ ತೆಗೆದು ಮಾತ್ರ ತಿನ್ಬೋದಾ? ಹೌದು, 3 ಒಂದೇ ಹತ್ರ, ಒಂದೇ ಅಕ್ಕಪಕ್ಕ ಮಾಡಿ ಸ್ಪೇಸ್ ಜಾಸ್ತಿ ಆಗುತ್ತೆ. ಓಪನ್ ಅಂದ್ರೆ ಸ್ಟೀಲ್ ಸ್ಪೂನ್ ಹಾಕ್ಬಿಟ್ಟು ತೆಗೆದ್ರೆ ಆಯ್ತು. ಸಿಂಪಲ್ ಆಗಿ 100, ಕೇವಲ 100 ರೂಪಾಯಿ. ಆಮೇಲೆ ಹಾಟ್ ಬ್ಯಾಗ್ ನಿಮ್ದೆಂತ ಮ್ಯಾಮ್? ಬಿಸಿನೀರು ಕಾಸೋದು, ಕೈ ನೋವು, ಮಂಡಿ ನೋವು ಅದಕ್ಕೂ ಬರುತ್ತೆ. ಮೊಣಕಾಲು ನೋವು ಎಲ್ಲದಕ್ಕೂ ಬರುತ್ತೆ ನೋಡಿ ಮೇಡಮ್. ಹಾಟ್ ಅಂಡ್ ಕೂಲ್ ಬ್ಯಾಗ್ ಅಂತ ಆಯ್ತಾ? ಶಾಖ ಬರ್ತೈತಾ? ಶಾಖ ಬರ್ತಾ ಇದೆ. ಎಷ್ಟು ಮ್ಯಾಮ್ ಇದ್ರ ಪ್ರೈಸ್ ಎಷ್ಟು ಮ್ಯಾಮ್? ಇದು 150. 200, 300 ಅಷ್ಟೇ ಬರುತ್ತೆ. ಇವು 300. ಇದು ದೊಡ್ಡ ಸೈಜು 300, ಇದು 800. ಅದೇ ಅರ್ಧ ಲೀಟ್ರ್ 1 ಲೀಟ್ರ್. ಹಾಂ, ಐಸ್ ಕ್ರೀಮ್ ಇದ್ರೂ ಹಾಕೊಂಡು ನಾವು ಹಾಕಿದ್ರೂ ಮಾಡ್ಕೋಬಹುದು. ಜ್ವರ ಬಂದಾಗ, ತೆಲ್ನೋವು ಬಂದಾಗ, ಸ್ಟ್ರೈನ್ ಆಗಿದ್ದಾಗ ಐಸ್ ಕ್ಯೂಬ್ ಕೂಡ ಹಾಕಿ ಇಟ್ಕೊಂಡು ಎರಡಕ್ಕೂ ಯೂಸ್ ಆಗುತ್ತೆ. ಹಾಟ್ ಅಂಡ್ ಕೋಲ್ಡ್ ಬ್ಯಾಗ್ ಅದು. ಇದು ನೋಡಿ, ಇದು ಮ್ಯಾಜಿಕ್ ಟಾಲ್ಸ್, ಮೈಕ್ರೋ ಫೈಬರ್ ಮ್ಯಾಜಿಕ್ ಟಾಲ್ಸ್. ನೋಡಿ, ನಿಮ್ಮ ಅಡುಗೆ ಮನೆಯಲ್ಲಿ ಸ್ಲ್ಯಾಬ್ ಮೇಲೆ, ಡೈನಿಂಗ್ ಟೇಬಲ್ ಮೇಲೆ, ಫ್ಲೋರ್ ಮೇಲೆ ಯಾವುದೇ ಥರದ ಲಿಕ್ವಿಡ್, ಹಾಲು, ಕಾಫಿ, ಟೀ, ನೀರು ಏನೇ ಬಿದ್ದಿದ್ರು ಅಬ್ಸಾರ್ಬ್ ಆಗುತ್ತೆ, ಕ್ಲೀನ್ ಆಗುತ್ತೆ, ಡ್ರೈ ಆಗುತ್ತೆ. ಅದೇ ಥರ ನೀವು ಬೈಕು, ಕಾರು ಎಲ್ಲ ವಾಶ್ ಮಾಡ್ತೀರಾ. ವಾಶ್ ಮಾಡಿದ್ರೆ ನೀರು ನಿಂತ್ಬಿಡುತ್ತೆ. ನೀವು ಪದೇ ಒರೆಸಬೇಕಿಲ್ಲ. ಒಂದು ಸತಿ ವೈಪ್ ಮಾಡ್ಕೊಂಡ್ರೆ ವೆಹಿಕಲ್ ಪೂರ್ತಿ ಕ್ಲೀನ್ ಅಂದರೆ 1 ಡ್ರಾಪ್ ನೀರು ಕೂಡ ವೆಹಿಕಲ್ ಮೇಲೆ ನಿಲ್ಲಲ್ಲ.
ನಿಮ್ಮ ಕಾರ್ ಗ್ಲಾಸು ಟಿ ವಿ ಮೇಲೆಲ್ಲ ಧೂಳಿರುತ್ತೆ, ಬೇರೆ ಬಟ್ಟೆನಲ್ಲಿ ಒರೆಸಿದ್ರೆ ನಿಮಗೆ ಸ್ಕ್ರಾಚ್ ಬೀಳುತ್ತಿದ್ರೆ ಸ್ಕ್ರಾಚ್ ಬರಲ್ಲ. ಈ ಒಂದು ಟವಲ್ನ ನೀವು 2 ವರ್ಷ ಬಳಸ್ಬೋದು ನೋಡಿ. ಧೂಳು ಡಸ್ಟು ಆದರೆ ನೀರಲ್ಲಿ ತೊಳ್ಕೊಬೇಕು, ಕಾಫಿ ಟೀ ಸಾಂಬಾರ್ ಚಟ್ನಿ ಕಲೆ ನೀವು ಸೋಪ್ ಹಾಕಿ ತೊಳ್ಕೊಂಡ್ರೆ ಸಾಕು. ಈ ರೀತಿ 2 ವರ್ಷ ಬಾಳಿಕೆ ಬರ್ತದೆ ಒಂದು ಟವಲ್ ಪ್ಯೂರ್ಲಿ. ಸರ್, ಈಗ ಇದ್ರಲ್ಲಿ ಕಲೆ ಆದರೆ ಅದು ಹಾಗೆ ನಿಲ್ಲುದಿಲ್ವಾ ಸರ್? ಇದು ಕಲೆ ಆದರೆ ನೀವು ಬರೀ ನೀರಲ್ಲಿ ತೊಳ್ಕೊಂಡ್ರೆ ಧೂಳು ಡಸ್ಟು ಹೋಗುತ್ತೆ. ಕಾಫಿ ಟೀ ಸಾಂಬಾರ್ ಚಟ್ನಿ ಕಲೆ ಆದಾಗ ನೀವು ಸೋಪ್ ಹಾಕಿ ತೊಳ್ಕೊಬೇಕು ಅಷ್ಟೇ. ಈ ರೀತಿ 2 ವರ್ಷ ನೀವು ಯೂಸ್ ಮಾಡ್ಬೋದು. ವಾಷಬಲ್ ಇದೆ, ಡ್ಯೂರಬಲ್ ಇದೆ. ಇದು ಸ್ಪಾಂಜ್ ತರ ಹಿಂಡಿದ್ರೆ ಸ್ಪಾಂಜ್ ಇದ್ರೆ ಮೈಕ್ರೋ ಫೈಬರ್ ಅಂತ ಹೇಳ್ತಾರೆ. ಇದು ಮ್ಯಾಜಿಕ್ ಟವಲ್ಸ್, ಮೈಕ್ರೋ ಫೈಬರ್ ಮ್ಯಾಜಿಕ್ ಟವಲ್ ಇದು. ಇವಿಷ್ಟು ಒಂದಷ್ಟು ಸ್ಟಾಲ್ಗಳ ಒಂದು ರಿವ್ಯೂ. ಇನ್ನಷ್ಟು ಸ್ಟಾಲ್ಗಳ ಬಗ್ಗೆ ಹೇಳ್ತಾ ಹೋಗ್ತೀವಿ. ಕ್ಯಾಮರಾ ಪರ್ಸನ್ ಲಿಖಿತ್ ಜೊತೆ ದಿವ್ಯಶ್ರೀ ವಜ್ರದುಂಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.